ಮತ ಧರ್ಮ ಭೇದ ಮರೆತದೆ ಮಾನವಕಲ ಒಂಜಿ ಸಂದೇಶದ ಗುರುಕುಲ ಸರ್ವಜನಕುಲ ಎಡ್ಡಾಡುವ ಉದ್ದೇಶದ ಒಂದು ಇನಿ ಭಾವ ಸಂಜೆ ಪಂಪಣ ಈ ಕರ್ನಾಟಕ ರಾಜ್ಯೋತ್ಸವದ ಶುಭ ಗಳಿಗೆಡೆ ನಾರಾಯಣ ಗುರುವರಿನ ಈ ಸಭಾಂಗಣ ನಡ್ಕೊಂಡು ಈ ಸರ್ವ ಕಾರ್ಯ ನಿರ್ವಿಘ್ನವಾದ ಪೂರ್ವಣೆ ನಡ್ಪಡು ಸರ್ವಜನಕುಲಿಗಳ ಸುಖ ಶಾಂತಿ ಸಮೃದ್ಧಿ ಗುರುವರಿ ಅನುಗ್ರಹಿಸುವುದು ಉತ್ತರೋತ್ತರ ಬೆಳೆದು ಸಕಲ ಇಷ್ಟಾರ್ಥ ಕೈಗೂಡಲು ಸುಖ ಶಾಂತಿ ಸಮೃದ್ಧಿನ ಅನುಗ್ರಹಿಸಿಕೊಂಡು ಈ ಶುಭ ಗಳಿಗೆಡೆ ನಮ್ಮ ಪ್ರಾರ್ಥನೆ. ಓಂ ಮೂರ್ತದುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ಗೌರಿ ನಾರಾಯಣಿ ನಮೋಸ್ತುತೆ ನಮಃ. ಗುರುರ್ಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಉದ್ಘಾಟಿಸಲಿದ್ದಾರೆ. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಸುಂದರ್ ಸುವರ್ಣ ಅಧ್ಯಕ್ಷರು ಯುವ ವಾಹಿನಿ ಕೊಲ್ಯ ಘಟಕ ಇವರು ವಹಿಸಲಿದ್ದಾರೆ. ಅದೇ ರೀತಿ ಮುಖ್ಯ ಉಪಸ್ಥಿತಿ ಶ್ರೀ ವೇಣುಗೋಪಾಲ್ ಕೊಲ್ಯ ಅಧ್ಯಕ್ಷರು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಕೊಲ್ಯ ಸೋಮೇಶ್ವರ, ಶ್ರೀ ಹರೀಶ್ ಸುಲಾಯ ಒಡ್ಡಂಬೆಟ್ಟು ಜಿಲ್ಲಾಧ್ಯಕ್ಷರು ಚುಟುಕು ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ, ಶ್ರೀ ಎಡ್ವರ್ಡ್ ಲೋಬೋ ಅಧ್ಯಕ್ಷರು ಚುಟುಕು ಸಾಹಿತ್ಯ ಪರಿಷತ್. ಕಾರ್ಯಕ್ರಮ ಇದಾಗಿರುವುದರಿಂದ ಪ್ರಾರ್ಥನೆಯ ಬದಲಾಗಿ ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಇದೀಗ ನಾರಾಯಣ ಗುರು ಧರ್ಮ ಶಿಕ್ಷಣ ಕೇಂದ್ರ ಕೊಲ್ಯ ಇದರ ವಿದ್ಯಾರ್ಥಿಗಳಿಂದ ನಾಡಗೀತೆ. ಜಯ ಹೇ ರಸ ಋಷಿಗಳ ಬೀಡೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನನವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಡ ವೇದದ ಘೋಷ, ಜನನಿಗೆ ಜೀವವು ನಿನ್ನ ವೇಷ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಶಂಕರ ರಮಣುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮತಿ ಚೆನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ತೈಲವ ಹೊಯ್ಸಳರಾಡಿದ ನಾಡೆ, ಜಂಗನ ಜಗನರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಗಳ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಗ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈರಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಕೊಲ್ಯ ಇದರ ವಿದ್ಯಾರ್ಥಿಗಳಿಗೆ ವಂದನೆಗಳು. ಮನೆಗೆ ಬರುವ ಅತಿಥಿಗಳನ್ನು ಬಂಧುಗಳನ್ನು ಪ್ರೀತಿಪೂರ್ವಕವಾಗಿ ಆದರಣೀಯವಾಗಿ ಸ್ವಾಗತಿಸುವುದು
ನಮ್ಮ ಕರುನಾಡಿನ ಅದೇ ರೀತಿ ತುಳುನಾಡಿನ ಮಣ್ಣಿನ ವಿಶೇಷತೆಗಳಲ್ಲಿ ಒಂದು. ಇದೀಗ ಸ್ವಾಗತ ಮತ್ತು ಪ್ರಸ್ತಾವನೆಯ ನುಡಿಗಳಿಗಾಗಿ ಮುಂದಡಿ ಇಡುತ್ತಿದ್ದಾರೆ ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಅಧ್ಯಕ್ಷರಾದ ಶ್ರೀಯುತ ಸುಂದರ್ ಸುವರ್ಣರವರು. ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಹಾಗೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ, ಚುಟುಕು ಸಾಹಿತ್ಯ ಪರಿಷತ್ ಉಲ್ಲಾಲ ಘಟಕ ಹಾಗೂ ನಾರಾಯಣಗುರು ಧರ್ಮ ಶಿಕ್ಷಣ ಕೇಂದ್ರ ಕೊಲ್ಯ ಇದ ಜಂಟಿ ಸಹಭಾಗಿತ್ವದಲ್ಲಿ ಇವತ್ತು ನಾವು ಯುವ ಸಂಜೆ ಭಾವಕೂಟ ಎಂಬ ವಿನೂತನವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಈ ಕಾರ್ಯಕ್ರಮದ ಸಂಚಾಲಕರಾಗಿರುವಂತಹ ಹಾಗೂ ನಮ್ಮ ಯುವ ವಾಹಿನಿ ಘಟಕದ ಉಪಾಧ್ಯಕ್ಷರಾದಂಥ ಲತೀಶ್ ಎಂ ಸಂಕೋಲಿಗೆ ಹಾಗೂ ಜೀವನ್ ಕೊಲ್ಯ ಇವರು ಒಂದು 15-20 ದಿವಸದ ಮುಂಚೆ ಒಂದು ಪ್ರಸ್ತಾವನೆ ಮಾಡಿದರು. ನಾವೊಂದು ಈ ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಮಾಡುವ, ಮಾತ್ರವಲ್ಲ ಆ ಕಾರ್ಯಕ್ರಮದ ಮುಖಾಂತರ ನಮ್ಮ ಯುವ ಪ್ರತಿಭೆಗಳು ಯಾವುದಿದೆ ಅದರಲ್ಲಿ ಕವನ ರಚನೆ ಆಗಿರ್ಬೋದು, ರಚನೆ ಆಗಿರ್ಬೋದು, ಅಥವಾ ಹಾಡುಗಾರಿಕೆಯಲ್ಲಿ ನಮ್ಮ ಅನೇಕ ಮಂದಿ ಯುವ ಪ್ರತಿಭೆಗಳಿದ್ದಾರೆ. ಅವರಿಗೊಂದು ಅವಕಾಶ ಕೊಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಅವರು ಮಾಡುವ ಎಂಬ ಪ್ರಸ್ತಾವನೆ ಮಾಡಿದಾಗ ನನ್ನಲ್ಲಿ ಹಾಗೂ ಎಲ್ಲ ಸದಸ್ಯರಲ್ಲಿ ನಮ್ಮ ಹಿರಿಯ ಸದಸ್ಯರೆಲ್ಲ ಪ್ರಸ್ತಾವನೆ ಮಾಡಿದಾಗ ನಾವು ಎಲ್ಲರೂ ಒಪ್ಪಿ ಇದಕ್ಕೆ ಬಹಳ ಸಂತೋಷದಿಂದ ಒಪ್ಪಿಗೆ ಸೂಚಿಸಿರುತ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮವು ಮಂಗಳವಾರವೇ ಬಂದದ್ದರಿಂದ ಇಲ್ಲಿ ಭಜನಾ ತರಗತಿ ಇರೋದರಿಂದ ಮಾನ್ಯ ಅರುಣ್ ಸರ್ ಅವರ ಹತ್ರ ಹಾಗೂ ನಮ್ಮ ಬಿಲ್ಲವ ಟ್ರಸ್ಟ್ನ ಅಧ್ಯಕ್ಷ ವೇಣುಗೋಪಾಲ್ ಹಾಗೂ ಎಲ್ಲ ಸದಸ್ಯರ ಹತ್ರ ವಿನಂತಿ ಮಾಡಿದಾಗ ಎಲ್ಲರೂ ಒಪ್ಪಿಕೊಂಡು ಇದಕ್ಕೆ ಒಪ್ಪಿಗೆ ಸೂಚಿಸುತ್ತಾರೆ. ಮುಖ್ಯವಾಗಿ ಈ ಕಾರ್ಯಕ್ರಮ ಒಂದು 10 ದಿವಸದಿಂದ ನಮ್ಮ ಎಲ್ಲ ಹೆಚ್ಚಿನ ಸದಸ್ಯರು, ಯುವ ವಾಹಿನಿಯ ಸದಸ್ಯರು ರಾತ್ರಿ ಸಾಧಾರಣ ಒಂದು 6 ಗಂಟೆಯಿಂದ 8-9 ಗಂಟೆ ತನಕ ಪ್ರತಿದಿನ ಬಂದು ಇದಕ್ಕೆ ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಇದಕ್ಕೆ ತಮ್ಮ ತರಬೇತಿ ಯಾವುದು ಇದು ಬೇಕೋ ಅದನ್ನು ಎಲ್ಲರೂ ಬಂದು ಸೇರಿ ಅಭ್ಯಾಸ ಮಾಡಿರ್ತಾರೆ. ಅವರಿಗೆಲ್ಲರಿಗೂ ನಾನು ಒಂದು ಧನ್ಯವಾದ ತಿಳಿಸ್ತೇನೆ. ಈ ಕನ್ನಡ ರಾಜ್ಯೋತ್ಸವ ನಾವು ಆಚರಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಕಾಕತಾಳೀಯ ಎಂಬಂತೆ ಇವತ್ತು ನಮಗೆ ಒಂದು ತುಂಬ ಅತ್ಯಂತ ಮಹತ್ವದ ದಿನ. ನಿಜವಾಗಿ ಅಂದರೆ ಯಾವಾಗಲೂ ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕಂತ ದಿನ. ಯುವ ವಾಹಿನಿ 35 ವರ್ಷಗಳನ್ನು ಸಾರ್ಥಕವಾದ ಸೇವೆಯನ್ನು ಸಲ್ಲಿಸ್ತಾ ಬಂದಿರುವಂತಹ 35 ವರ್ಷಗಳು ಕಳೆದಿವೆ. 33 ಘಟಕಗಳನ್ನು ಹೊಂದಿರುವಂತಹ ನಮ್ಮ ಯುವ ವಾಹಿನಿ ವಿದ್ಯೆ, ಉದ್ಯೋಗ, ಸಂಪರ್ಕದ ನೆಲೆಯಲ್ಲಿ ಅನೇಕ ತುಂಬ ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುವಂತಹ ಈ ನಿಟ್ಟಿನಲ್ಲಿ ಈ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಘನ ಸರ್ಕಾರ ಈ ಸಲ ನಮ್ಮ ಯುವ ವಾಹಿನಿಯ ಸಂಘಟನೆಯನ್ನು ಗುರುತಿಸಿ ನಮಗೆ ಆಲ್ರೆಡಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಈ ಸಲ ನಮಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಈಗಾಗಲೇ ನಮ್ಮ ಒಬ್ಬ ಮಾಜಿ ಅಧ್ಯಕ್ಷರು ಕೂಡ ಅಲ್ಲಿ ಇದ್ದಾರೆ, ಆಲ್ರೆಡಿ ಹೋಗಿದ್ದಾರೆ, ಕುಸುಮಾಕರ್. ಹಾಗೂ ನಮ್ಮ ಮಂಗಳೂರು ಘಟಕದಿಂದ ಸುಮಾರು 60 ಜನ ಅಲ್ಲಿ ಹೋಗಿ ಈ ಪ್ರಶಸ್ತಿ ಸ್ವೀಕಾರ ಕಾರ್ಯಕ್ರಮದಲ್ಲಿ ವಹಿಸಿರ್ತಾರೆ. ಸಾಧಾರಣ ಈಗಾಗಲೇ ನನ್ನ ಲೆಕ್ಕದಲ್ಲಿ ಈಗಾಗಲೇ ಪ್ರಶಸ್ತಿ ಸ್ವೀಕರಿಸಿ ಆಗಿರ್ಬೋದು ಅಂತೇಳಿ ಇದೆ. ಇದೇ ಸಂದರ್ಭದಲ್ಲಿ ಅದು ಪ್ರಶಸ್ತಿ ಸ್ವೀಕಾರ ಸಮಾರಂಭ ಅಲ್ಲಿ ನಡೀತಾ ಇದೆ. ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂತ ಹೇಳಿದರೆ ಯುವ ವಾಹಿನಿ ನನ್ನ ತಿಳಿದ ಮಟ್ಟಿಗೆ ಸಂಘ ಸಂಸ್ಥೆಗೆ ಯಾವಾಗಲೂ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾ ಇರಲಿಲ್ಲ ಅಂತ ನನಗೆ ಕಾಣುತ್ತೆ. ಅಂದರೆ ವೈಯಕ್ತಿಕವಾಗಿ ಕೊಡ್ತಾ ಇದ್ದರು. ಸಂಘ ಸಂಸ್ಥೆಗಳಿಗೆ ಈ ವರ್ಷದಿಂದ ಪ್ರಾರಂಭಿಸಿದಂತೆ ನಾನು ಕೇಳಿಪಟ್ಟಿದ್ದೇನೆ. ಅದು ಕೂಡ ಪ್ರಥಮವಾಗಿ ಈ ಪ್ರಾರಂಭ ಮಾಡಿದ ಈ ವರ್ಷದಲ್ಲೇ ನಮ್ಮ ಯುವ ವಾಹಿನಿಯನ್ನು ಗುರುತಿಸಿ ಅಂಥ ಮಹತ್ತರವಾದ ಒಂದು ಪ್ರಶಸ್ತಿಯನ್ನು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಿಜವಾಗಿಯೂ ನಾವು ಆ ಸಂಘಟನೆಯಲ್ಲಿ ಕೆಲಸ ಮಾಡೋದಕ್ಕೆ ನಾವು ಧನ್ಯರೇ ಸರಿ. ಅಂತ ಈ
ಸಾಹಿತ್ಯ ಈ ಕಾರ್ಯಕ್ರಮದಲ್ಲಿ ಯುವ ರಿಜಿಸ್ಟ್ನ ಒಟ್ಟಿಗೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ ಕೊಲ್ಯ ಹಾಗೆ ಚುಟುಕು ಸಾಹಿತ್ಯ ಪರಿಷತ್ ಉಲ್ಲಾಲ ಘಟಕ ಹಾಗೂ ನಾರಾಯಣಗುರು ಧರ್ಮ ಶಿಕ್ಷಣ ಕೇಂದ್ರ ಇವರ ಸಹಭಾಗಿತ್ವದಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಬಂದಿದ್ದಾರೆ. ಅವರು ಒಬ್ಬ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಮಾತ್ರ ಅಲ್ಲ, ನಮ್ಮ ಧರ್ಮ ಶಿಕ್ಷಣ ಕೇಂದ್ರದ ಗುರುಗಳಾಗಿರುವಂತಹ ಡಾಕ್ಟರ್ ಅರುಣ್ ಸರ್ ನಮ್ಮೊಂದಿಗೆ ಇದ್ದಾರೆ. ಅವರನ್ನು ನಾನು ನಮ್ಮ ಎಲ್ಲ ಜಂಟಿ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀ ಸುರೇಶ್ ಬಿಲ್ಲವ ಯುವವಾಹಿನಿಯ ಸ್ಥಾಪಕ ಅಧ್ಯಕ್ಷರು ಹೂವನ್ನು ನೀಡಿ ಶಾಲನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಗೌರವ ಉಪಸ್ಥಿತಿಯಲ್ಲಿದ್ದಾರೆ. ನಮಗೆ ಯಾವಾಗಲೂ ಸಹಕಾರ ಕೊಡುವಂಥದ್ದು ಯಾವುದೇ ಕಾರ್ಯಕ್ರಮ ಇರಲಿ ಅಥವಾ ಯಾವುದೇ ಒಂದು ವ್ಯವಸ್ಥೆ ಇರಲಿ, ಅದಕ್ಕೆ ಸುವ್ಯವಸ್ಥಿತವಾಗಿ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡುವಂಥವರು ನಮ್ಮ ಬಿಲ್ಲವ ಸಮಾಜ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ವೇಣುಗೋಪಾಲ್ ಕೊಲ್ಯ ಅವರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮ ಜಂಟಿ ಸಂಸ್ಥೆಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಯುವವಾಹಿನಿಯ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಮೋಹನ್ ಮಾಡೂರು ಇವರು ಹೂವನ್ನು ನೀಡಿ ಶಾಲನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ಗೌರವ ಉಪಸ್ಥಿತಿಯಲ್ಲಿದ್ದಾರೆ. ನಮ್ಮ ಹರೀಶ್ ಸುಲಾಯ ಒಡಂಬೆಟ್ಟು ಜಿಲ್ಲಾಧ್ಯಕ್ಷರು ಚುಟುಕು ಸಾಹಿತ್ಯ ಪರಿಷತ್ ದಾಖ ಜಿಲ್ಲೆ. ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅಲ್ಲದೆ ಎಲ್ಲ ರೀತಿಯ ಸಹಕಾರ ಕೊಟ್ಟು ಇವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಇವರಿಗೂ ಕೂಡ ನಾನು ನಮ್ಮ ಎಲ್ಲ ಜಂಟಿ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಕುಸುಮಾ ಭರತ್ ಅಧ್ಯಕ್ಷರು ನಾರಾಯಣ ಗುರು ಮಹಿಳಾ ಮಂಡಳಿ ಇವರು ಹೂ ಮತ್ತು ಶಾಲನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೂ ಇನ್ನೊಬ್ಬರು ಗೌರವ ಉಪಸ್ಥಿತಿಯಲ್ಲಿದ್ದಾರೆ. ನಮ್ಮ ಕಾವಿ ಕೃಷ್ಣದಾಸ್ ಅಂತಲ್ಲಿ ಅಧ್ಯಕ್ಷರು ಮಂಗಳೂರು ಚುಟುಕು ಸಾಹಿತ್ಯ ಪರಿಷತ್ ಮಂಗಳೂರು. ಇವರು ಕೂಡ ನಮ್ಮೊಟ್ಟಿಗೆದ್ದು ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿತರಿರುತ್ತಾರೆ. ಇವರಿಗೂ ಕೂಡ ನಮ್ಮ ಜಂಟಿ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀ ಆನಂದ್ ಮಲಯಾಳಿ ಕೋಡಿ ಮಾಜಿ ಅಧ್ಯಕ್ಷರು ಯುವವಾಹಿನಿ ಇವರು ಹೂ ಮತ್ತು ಶಾಲನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಮ್ಮ 10 ಜನ ಕವಿಗಳಿದ್ದಾರೆ ನಮ್ಮೊಟ್ಟಿಗೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹಿರಿಯರಾದ ಬಿಲವ ಸಂಘ ಸೇವಾ ಸಮಾಜ ಟ್ರಸ್ಟ್ನ ಹಿರಿಯರು, ಮಾಜಿ ಅಧ್ಯಕ್ಷರುಗಳು ಹಾಗೆ ಎಲ್ಲ ಸದಸ್ಯರಿಗೆ ನಾನು ಆತ್ಮೀಯವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಯುವ ವಾಹಿನಿಯ ಸದಸ್ಯರು ಹಾಗೆ ಮಾಜಿ ಅಧ್ಯಕ್ಷರುಗಳು ಎಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿ ಧರ್ಮ ಶಿಕ್ಷಣ ಕೇಂದ್ರದ ಪುಟಾಣಿಗಳು, ವಿದ್ಯಾರ್ಥಿಗಳು ಹಾಗೆ ಪೋಷಕರು ನಮ್ಮೊಟ್ಟಿಗೆ ಇದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ಹೊಸಕೊರಲು ಬಳಗದ ನಮ್ಮ ಆತ್ಮೀಯರಾದ ಹೊಸಕೊರಲು ಬಳಗ ವಿದ್ಯಾಧರ ಶೆಟ್ಟಿಯವರ ತಂಡ ನಮ್ಮೊಟ್ಟಿಗಿದೆ. ಅವರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಲ್ಲಿ ಬಂದಂಥ ಎಲ್ರಿಗೂ ಒಂದೇ ಮಾತಿನಲ್ಲಿ ನನ್ನ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಇದು ನಾವು ಸಾಂಕೇತಿಕವಾಗಿ ಮಾತ್ರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಆ್ಯಕ್ಚುಲಿ ಮುಂದಕ್ಕೆ ಏನು ಎಲ್ಲರ ಪ್ರತಿಭೆಯನ್ನು ಅನಾವರಣಗೊಳ್ಳಲಿಕ್ಕಿದೆ. ಅದಕ್ಕೋಸ್ಕರ ಆದಷ್ಟು ಬೇಗ ಈ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತವನ್ನು ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧರ್ಮ ಶಿಕ್ಷಣ ಕೇಂದ್ರದ ಸಂಚಾಲಕರಾದಂಥ ಶ್ರೀ ಜಗಜೀವನ್ ಕೊಲ್ಯ ಇವರು ಹೂ ಮತ್ತು ಶಾಲನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ತಮಗೆಲ್ಲರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ. ಆತ್ಮೀಯ ಬಂಧುಗಳೇ, ಯುವ ಸಂಜೆ ಭಾವಕೂಟ ಇದರ ಉದ್ಘಾಟನೆಯನ್ನು ವೈವಿಧ್ಯಮಯವಾಗಿ ವೈಶಿಷ್ಟ್ಯಪೂರ್ಣವಾಗಿ ನಡೆಸುವುದು ನಮ್ಮೆಲ್ಲರ ಅಭಿಲಾಷೆಯಾಗಿರುತ್ತದೆ. ಕನ್ನಡದ ನವೋದಯದ ಕಾಲದ ಪ್ರಮುಖ ಕವಿಗಳಲ್ಲಿ ಓರ್ವರಾದ DS ಕರ್ಕಿ, ದುಂಡಪ್ಪ ಸಿದ್ದಪ್ಪ ಕರ್ಕಿ ಅವರ ಪ್ರಸಿದ್ಧ ಗೀತೆ ಅಚ್ಚೇವು ಕನ್ನಡದ ದೀಪ. ಈ ಗೀತೆಯ ಗಾಯನದ ಮೂಲಕ ಉದ್ಘಾಟನಾ ಕಾರ್ಯಕ್ರಮ ನೆರವೇರಲಿದೆ. ಈ ಗೀತೆಯ ಗಾಯನವಾಗುತ್ತಿದ್ದಂತೆ ಏಕಕಾಲಕ್ಕೆ ಇಂದಿನ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಅರುಣ್ ಕುಮಾರ್ ಉಳ್ಳಾಲ್ ಅವರ ಅಮೃತ ಹಸ್ತದಿಂದ ದೀಪ ಪ್ರಜ್ವಲನೆ ಮಾಡುವ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಇದೀಗ ಅಚ್ಚೇವು ಕನ್ನಡದ ದೀಪ ಈ ಗೀತೆಗೆ ಧ್ವನಿಯಾಗಲಿದ್ದಾರೆ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಮಹಿಳಾ ಸದಸ್ಯರು. ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ
ಅರ್ಚನಾ ಬಂಗೇರ, ಶ್ರೀ ಲತೀಫ್ ಸಂಕೋಳಿಗೆ. ಈ ಯುವ ಸ್ಫೂರ್ತಿಯಲ್ಲಿ ಅವರ ಲೇಖನಗಳು ಕೂಡ ಒಳಗೊಂಡಿವೆ. ಈ ಮೂವರು ಬರಹಗಾರರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಶ್ರೀ ಲತೀಫ್ ಸಂಕೋಳಿಗೆ, ಶ್ರೀಮತಿ ರಶ್ಮಿ ಸನಿಲ್ ಮತ್ತು ಶ್ರೀಮತಿ ಅರ್ಚನಾ ಬಂಗೇರ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಯುವ ಸ್ಫೂರ್ತಿ ಯುವ ಬರಹಗಾರರ ಲೇಖ ಪ್ರವೃತ್ತಿಯಲ್ಲಿ ಧರ್ಮ ಶಿಕ್ಷಣದ ಗುರುಗಳು ಆಗಿರುವ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ಡಾಕ್ಟರ್ ಅರುಣ್ ಉಳ್ಳಾಲ್ ಇವರು ಇದೀಗ ಉದ್ಘಾಟನಾ ನುಡಿಗಾಗಿ 67ನೇ ಕರ್ನಾಟಕ ರಾಜ್ಯೋತ್ಸವದ ನಲುಮೆಯ ಶುಭಕಾಮನೆಗಳು. ಧಾರ್ಮಿಕವಾಗಿ ಸಾಮುದಾಯಿಕವಾಗಿ ತೊಡಗಿಸಿಕೊಂಡಂತಹ ಸಂಸ್ಥೆಗಳು ಸಂಸ್ಕೃತಿ, ಸಾಹಿತ್ಯ, ಸಂಗೀತ ಮೊದಲಾಗಿರುವಂತಹ ಲಲಿತ ಕಲೆಗಳಲ್ಲಿ ಆಸಕ್ತಿ ತೋರಿ ಇಂತಹ ಕಾರ್ಯಕ್ರಮವನ್ನು ಸಂಯೋಜಿಸುವುದು ಒಂದು ಒಳ್ಳೆಯ ಸ್ವಾಗತಾರ್ಹವಾಗಿರುವಂತಹ ಬೆಳವಣಿಗೆ. ಹಾಗಾಗಿ ಬರಿಯ ಧಾರ್ಮಿಕ ಪ್ರಜ್ಞೆ ಅಲ್ಲ, ಸಾಮಾಜಿಕ ಪ್ರಜ್ಞೆ ಅಲ್ಲ, ಇಂತಹ ಕಲಾತ್ಮಕ ಮತ್ತು ಸಾಂಸ್ಕೃತಿಕ ಪ್ರಜ್ಞೆ ಕೂಡ ಯುವವಾಹಿನಿಯಂತಹ ಸಂಸ್ಥೆಗೆ, ಬಿಲ್ಲವ ಸೇವಾ ಸಮಾಜಕ್ಕೆ ಅಥವಾ ಧರ್ಮ ಶಿಕ್ಷಣ ಕೇಂದ್ರಕ್ಕೆ ಇದೆ ಎಂಬುದು ಈ ಮೂಲಕ ಒಳ್ಳೆಯ ಒಂದು ಸಂದೇಶ ದಾಡ್ತಾ ಉಂಟು. ಇದು ಮೆಚ್ಚುವಂಥದ್ದು. ಕರ್ನಾಟಕ ರಾಜ್ಯೋತ್ಸವವನ್ನು ನಾಡಿನಾದ್ಯಂತ ಬೇರೆ ಬೇರೆ ನೆಲೆಯಲ್ಲಿ ಈ ಬಾರಿ ಆಚರಿಸಲಾಗಿದೆ. ನಾವೆಲ್ಲರೂ ಈ ಭಾಗದಲ್ಲಿ ಇರುವವರಿಗೆ ಒಂದು ಮುಖ್ಯ ಉದ್ದೇಶವನ್ನಿಟ್ಟುಕೊಂಡು, ಹಲವು ವೈವಿಧ್ಯತೆಗಳನ್ನಿಟ್ಟುಕೊಂಡು ಸೇರಿಕೊಳ್ಳುವುದಕ್ಕೆ ಇದೊಂದು ಸದಾವಕಾಶ. ಕರ್ನಾಟಕ ಎನ್ನುವ ಪ್ರತ್ಯೇಕ ಅಸ್ತಿತ್ವವನ್ನು ತೋರ್ಪಡಿಸುವುದಕ್ಕೋಸ್ಕರ ಈ ದಿನ ವಿನಿಯೋಗ ಆದದ್ದು. 1947ರಲ್ಲಿ ದೇಶ ಸ್ವಾತಂತ್ರ್ಯ ಕಂಡ ನಂತರ ಭಾಷಾವಾರು ವಿಭಾಗದ ವಿಭಜನೆ ಆಗಬೇಕಿತ್ತು, ಏಕೀಕರಣದ ಕೆಲಸಗಳಾಗಬೇಕಿತ್ತು. ಆಗ ಹೇಗೆ ಈ ದಿನ ಬಹುಶಃ ಕೇರಳದಲ್ಲಿ ಕೂಡ ರಾಜ್ಯೋತ್ಸವದ ಆಚರಣೆ ನಡೆಯುತ್ತದೆ. ಇಂತಹ ದ್ರಾವಿಡ ಭೂಮಿಯಲ್ಲಿ ಬೇರೆ ಬೇರೆ ನೆಲೆಯಲ್ಲಿ ರಾಜ್ಯ ಭಾಷಿಕ ಕಾರಣಗಳಿಗೆ ಪ್ರತ್ಯೇಕಗೊಂಡ, ಸ್ವತಂತ್ರಗೊಂಡಂತಹ ಪರಿಕಲ್ಪನೆಯನ್ನಿಟ್ಟುಕೊಂಡು ಆಚರಣೆ ನಡೆಯುತ್ತದೆ. ನಾವು ಕರ್ನಾಟಕ ರಾಜ್ಯೋತ್ಸವ ಎನ್ನುವಂತಹ ಆಚರಣೆಯನ್ನು ಮಾಡುವಂಥದ್ದು. ನಾನು ಲೋಕಾಭಿರಾಮವಾಗಿ ಮಾತನಾಡುವುದಕ್ಕಿಂತ ಒಂದೆರಡು ಮೂರು ಸಂದೇಹಗಳಿಗೆ ಮತ್ತು ಈ ವರ್ಷ ಹೆಚ್ಚಾಗಿ ಕಾಡಿರುವಂಥ ವಿಚಾರದ ಕಡೆಗೆ ಸ್ವಲ್ಪ ಲಕ್ಷ್ಯ ಹರಿಸುವುದು ಒಳಿತು ಎಂಬುದು ನನಗನ್ನಿಸ್ತದೆ. ಒಂದು, ಕರ್ನಾಟಕ ರಾಜ್ಯೋತ್ಸವವೋ ಕನ್ನಡ ರಾಜ್ಯೋತ್ಸವವೋ ಎನ್ನುವಂತಹ ಚರ್ಚೆ ಸಾಮಾಜಿಕ ಜಾಲತಾಣದಲ್ಲೂ ಇತ್ತು, ನಮ್ಮಲ್ಲೂ ಅನೇಕ ಗೊಂದಲಗಳಿವೆ. ಕನ್ನಡ ಎಂಬುದರ ಸಂಸ್ಕೃತ ರೂಪ ಕರ್ನಾಟ ಅಂತಲೇ, ತತ್ಸಮ ತದ್ಭವ. ಕರ್ನಾಟ ಎನ್ನುವ ಮೂಲದಿಂದಲೇ ಕನ್ನಡ ಎನ್ನುವಂಥದ್ದು ಬರುವಂಥದ್ದು. ಹಾಗಾಗಿ ಇದು ಎರಡೂ ಕೂಡ ಸೂಕ್ತವಾದಂತಹ ಬಳಕೆ, ಅದರಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ ಎಂಬುದು ನಮ್ಮ ಅನಿಸಿಕೆ. ಎರಡನೆಯದ್ದು, ಈ ಕಾಲದಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಅನಿವಾರ್ಯವಾಗಿ ಕಲಿಯುವಂತಹ ವಿದ್ಯಾರ್ಥಿಗಳ ಮಧ್ಯೆ ಕನ್ನಡ ರಾಜ್ಯೋತ್ಸವ ಎಷ್ಟು ಪ್ರಸ್ತುತತೆಯನ್ನು ಪಡೆಯುತ್ತದೆ ಎಂಬುದು ಇನ್ನೊಂದು ವಿಚಾರ. ಬಹುಶಃ ಇಲ್ಲಿ ಸೇರಿರುವಂತಹ ವಿದ್ಯಾರ್ಥಿಗಳು ಎಲ್ಲರೂ ಎನ್ನುವಷ್ಟರ ಮಟ್ಟಿಗೆ ಆಂಗ್ಲ ಮಾಧ್ಯಮದಲ್ಲಿ ಕಲಿಯುವುದು ಇದು ಕಾಲದ ಅನಿವಾರ್ಯತೆ. ಅದಕ್ಕೆ ನನ್ನ ವಿರೋಧ ಇಲ್ಲ, ಅದರಲ್ಲಿ ನಮಗೆ ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ, ಒಪ್ಪಿಕೊಳ್ಳೋಣ. ಆದರೆ ನಮ್ಮಲ್ಲೊಂದು ಮಾತಿದೆ, ಭಾಷೆ ಎಂಬುದು ವ್ಯಕ್ತಿಗೆ ಅರಿವೇ ಇಲ್ಲದ ಹಾಗೆ ತನ್ನಿಂತಾನೇ ಸಂಸ್ಕೃತಿಯನ್ನು ಕಲಿಸಿಬಿಡ್ತದೆ ಅಂತ. ಹಾಗಾಗಿ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮದ ಮುಖೇನ ವಿದ್ಯಾಭ್ಯಾಸವನ್ನು ಕಲಿಯುವ ಕಾಲಕ್ಕೆ ಶಾಲೇತರವಾದ, ಪಠ್ಯೇತರವಾಗಿರುವಂತಹ ಒಂದು ತರಗತಿಯೋ ಶಿಕ್ಷಣವೋ ಅಗತ್ಯ ಇದೆ ಎನ್ನುವ ಉದ್ದೇಶಕ್ಕೋಸ್ಕರವೇ ಇಲ್ಲೂ ಧರ್ಮ ಶಿಕ್ಷಣ ತರಗತಿ ನಡೆಯುವಂಥದ್ದು. ಹೀಗೆ ಭಾಷೆ ಎಂಬುದರ ಬಗ್ಗೆ ಸದಾಭಿಮಾನ ಮೂಡಬೇಕಿದ್ರೆ ನಮಗೆ ಬಹಳ ಅಗತ್ಯವಾಗಿ ಆ ಭಾಷೆಯ ಬಗ್ಗೆ ಒಂದು ಪ್ರಜ್ಞೆ ಎಂಬುದು ಬೇಕು. ನಮ್ಗೆ ಗೊತ್ತಿದೆ, ಆರ್ಯ ಭಾಷೆ ಅಥವಾ ಆರ್ಯದಿಂದ ಉತ್ಪತ್ತಿ, ಆರ್ಯ ಇಂಡೋನಿ ಭಾಷೆಗಳೆಲ್ಲ ಇವೆ. ಅತ್ತ ದ್ರಾವಿಡ ಇದೆ, ಅದರಲ್ಲೂ ಮತ್ತು ದಕ್ಷಿಣ, ಉತ್ತರ, ಮಧ್ಯ ದ್ರಾವಿಡಗಳೆಂಬುದಿದೆ. ಬಹಳ ಪ್ರಧಾನವಾಗಿ 5 ದ್ರಾವಿಡ ಭಾಷೆಗಳು, ಅದರಲ್ಲಿ 2ನೆಯ ಶಾಸ್ತ್ರೀಯ ಮತ್ತು ಹಿರಿಯ ಪ್ರಾಚೀನ ಭಾಷೆ ಎಂಬ ಕೀರ್ತಿ ಸಲ್ಲುವಂಥದ್ದು ಕನ್ನಡಕ್ಕೆ. ತುಳು ಮತ್ತು ಇತರ ದ್ರಾವಿಡ ಭಾಷೆಗೆ ಇರುವ ಹಾಗೆ ಸರಿಸುಮಾರು 2000ದಿಂದ 2500ರಷ್ಟು ಪ್ರಾಚೀನತೆಯನ್ನು ಹೊಂದಿರುವಂತಹ ಭಾಷೆ ಕನ್ನಡ. ಕನ್ನಡದಲ್ಲಿ ಬೇರೆ ಬೇರೆ ಕೆಲಸ ಆದರೂ ಕೂಡ
ನನಗೆ ಬೇರೆ ಬೇರೆ ಕಡೆಯಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸುವುದಕ್ಕಿಂತಲೂ ಈ ತುಳುನಾಡಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವುದು ಹೆಚ್ಚು ವಿಶೇಷ ಅಂತ ಕಾಣ್ತದೆ. ಕಾರಣ ಏನು ಅಂತ ಹೇಳಿದರೆ, ಒಂದು ಲೆಕ್ಕಾಚಾರ, ಒಂದು ಸಮೀಕ್ಷೆ ಪ್ರಕಾರ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಮಾತನಾಡುವವರ ಸಂಖ್ಯೆ ಇರುವುದು ಮಂಡ್ಯ ಜಿಲ್ಲೆಯಲ್ಲಿ ಅಂತೆ. ಅತಿ ಕಡಿಮೆ ಕನ್ನಡ ಮಾತನಾಡುವವರ ಸಂಖ್ಯೆ ಇರುವುದು ದಕ್ಷಿಣ ಕನ್ನಡದಲ್ಲಿ. ಅದು ಆರೋಪ ಅಲ್ಲ, ಆಪಾದನೆ ಅಲ್ಲ. ಕಾರಣ ಏನು ಅಂತ ಹೇಳಿದರೆ, ಇಲ್ಲಿಯ ಪ್ರಾದೇಶಿಕ ಭಾಷೆಗಳಿವೆ, ಮಾತೃಭಾಷೆಯಾಗಿ ಕನ್ನಡವನ್ನು ಮಾತನಾಡುವವರು ಬಹಳ ಕಡಿಮೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಅದರ ಪ್ರಮಾಣ ಕಡಿಮೆ ಆಗಿದೆ ಅಷ್ಟೇ. ಹಾಗೆಂದು ಕನ್ನಡಕ್ಕೆ ಹಲವು ಮೊದಲುಗಳನ್ನು, ಹಲವು ಕೀರ್ತಿಗಳನ್ನು ತಂದುಕೊಟ್ಟದ್ದು ನಮ್ಮದೇ ಜಿಲ್ಲೆ. ರಾಷ್ಟ್ರಕವಿಗಳು 3 ಬಂದಿರ್ಬೋದು. ಮೊದಲ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಗಳನ್ನು ಕೊಟ್ಟದ್ದು ನಮ್ಮ ಜಿಲ್ಲೆ. ಮೊದಲ ದಿನಪತ್ರಿಕೆ ಪ್ರಾರಂಭ ಆದದ್ದು ಮಂಗಳೂರು ಸಮಾಚಾರ ನಮ್ಮ ಜಿಲ್ಲೆಯಲ್ಲಿ. ಇನ್ನು ಏನೇ ಆಂಗ್ಲ ಮಾಧ್ಯಮದ ದಟ್ಟವಾದಂತಹ ಪ್ರಭಾವ ಇರಲಿ, ಇವತ್ತಿಗೂ ಬೇರೆ ಯಾವುದೇ ಪ್ರಾದೇಶಿಕ ಅಥವಾ ಜನಪದ ಕಲೆಗಳಲ್ಲಿ ಸಾಧ್ಯವಾಗದ ಅಪ್ಪಟ ಕನ್ನಡವನ್ನು, ಶುದ್ಧ ಕನ್ನಡವನ್ನು ಇಂಗ್ಲಿಷ್ ಮಾಧ್ಯಮದ ದಟ್ಟ ಪ್ರಭಾವದ ಮಧ್ಯೆ ಯಕ್ಷಗಾನದಲ್ಲಿ ಬಳಕೆ ಮಾಡಲಿಕ್ಕೆ ಸಾಧ್ಯ ಆದದ್ದು ಅದು ದಕ್ಷಿಣ ಕನ್ನಡದಲ್ಲಿ ಮಾತ್ರ. ಎಷ್ಟು ವಿಶೇಷ ಅಂದರೆ, ಅತಿ ಹೆಚ್ಚು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳಿರುವ, ಕಾಲೇಜುಗಳಿರುವ, ಉನ್ನತ ವಿದ್ಯಾಭ್ಯಾಸಕ್ಕೆ ಹೆಸರಾಗಿರುವಂತಹ ಭೂಮಿ ಈ ಭಾಗ ದಕ್ಷಿಣ ಕನ್ನಡ, ಉಡುಪಿ. ಕೇರಳದ ಕಡೆಯಿಂದಲೂ ಇತರ ಕಡೆಯಿಂದ ಇಲ್ಲಿಗೆ ಬರ್ತಾರೆ. ಆದರೆ ಅಂತಹ ಆಧುನಿಕತೆಗೆ ಮುಖ ಮಾಡಿದ್ರೂ ಕೂಡ ಭಾಷೆಯನ್ನು 2 ಗಂಟೆ 3 ಗಂಟೆ ಅಥವಾ 5-6 ಗಂಟೆ ಸರಾಗವಾಗಿ ಒಂದು ತಾಳಮದ್ದಳೆಯಲ್ಲಿ ಅರ್ಥಗಾರಿಕೆಗೆ ಕೂತಾಗ ಕೂಡ ಒಂದೇ ಒಂದು ಆಂಗ್ಲ ಪದ ಬರದ ಹಾಗೆ ಆ ಸ್ವಚ್ಛತೆಯನ್ನು, ಆ ಅಚ್ಚತೆಯನ್ನು ಉಳಿಸುವುದಿದೆ ಅಲ್ಲ, ಅದು ಬಹುಶಃ ಇಲ್ಲಿಯ ಮಂಗಳೂರು ಕನ್ನಡಕ್ಕೆ ಎಷ್ಟು ಆರೋಪಗಳು, ವ್ಯಂಗ್ಯಗಳು ಬಂದರೂ ಕೂಡ ಅದು ಇಲ್ಲಿಯ ಬದ್ಧತೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನೊಂದು ವಿಚಾರ, ನಮ್ಮವರು ತಮ್ಮ ಮಾತೃಭಾಷೆಯಾಗಿ ಅಥವಾ ಕೌಟುಂಬಿಕ ಭಾಷೆಯಾಗಿ ಬೇರೆ ಭಾಷೆಯನ್ನಿಟ್ಟುಕೊಂಡಿದ್ದರೂ ಕನ್ನಡದಲ್ಲಿ ಮಾಡಿರುವ ಕೆಲಸ. ಇಲ್ಲಿ 2 ನೆಲೆಗಳನ್ನು ನಾವು ಗುರುತಿಸಬೇಕು. ಒಂದು ಅವರ ಆಸಕ್ತಿಯ ಕ್ಷೇತ್ರಗಳು ಅಥವಾ ವೃತ್ತಿ ಕ್ಷೇತ್ರಗಳು, ಎರಡನೆಯದ್ದು ಅವರ ಕೌಟುಂಬಿಕ ಭಾಷೆಗಳು. ಕೌಟುಂಬಿಕ ಭಾಷೆಯನ್ನು ನೋಡುವುದಾದರೆ, ಈಗಲೇ ನಾನು ಉಲ್ಲೇಖಿಸಿರುವಂತಹ ಕನ್ನಡದ ಮೊದಲ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಗಳ ಮಾತೃಭಾಷೆ ಕೊಂಕಣಿ. ಕನ್ನಡದ ರಾಷ್ಟ್ರಕವಿಗಳೆಂದೆನಿಸಿಕೊಂಡರು. ಕಯ್ಯಾರ ಕಿಂಜಣ್ಣರೈ ಅಥವಾ ಏರಿಯ ಲಕ್ಷ್ಮೀನಾರಾಯಣ ಆಳ್ವರು, ಇಂತಹ ಅನೇಕ ಈ ಭಾಗದ ಸಾಹಿತಿಗಳ ಮಾತೃಭಾಷೆ ತುಳು. ಇಲ್ಲಿ ವೇದಿಕೆಯಲ್ಲಿರುವವರ ಮಾತೃಭಾಷೆ ಎಲ್ಲ ತುಳು, ಆದರೆ ಕನ್ನಡದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಲ್ಲೇ ಪಕ್ಕದಲ್ಲಿರುವ ಅಮೃತ ಸೋಮೇಶ್ವರರ ಮಾತೃಭಾಷೆ ಮಲಯಾಳಂ, ಆದರೂ ಕನ್ನಡದಲ್ಲಿ ಮಾಡಿರುವ ಕೆಲಸ ಅದು ಅನುಪಮವಾದದ್ದೇ. ಹೀಗೆ ಒಂದು ಇಡೀ ಪರಂಪರೆಯನ್ನು ನೋಡುವುದಾದರೆ, ವರಕವಿ ಎಂದೆನಿಸಿಕೊಂಡಿರುವಂತಹ ಬೇಂದ್ರೆಯವರ ಮಾತೃಭಾಷೆ ಮರಾಠಿ, ಗಿರೀಶ್ ಕಾರ್ನಾಡರದು ಮಾತೃಭಾಷೆ ಕೊಂಕಣಿ, ಜಯಂತ ಕಾಯ್ಕಿಣಿಯವರ ಮಾತೃಭಾಷೆ ಕೊಂಕಣಿ, ಗೌರೀಶ ಕಾಯ್ಕಿಣಿಯವರ ಮಾತೃಭಾಷೆ ಕೊಂಕಣಿ. ಹೀಗೆ ಇನ್ನು ಬಡವರ್ ಮಹಮ್ಮದ್ ಕುಂಜಿ, ಸಾರಾ ಬೂಬುಕರ್ ಅವರದು ಬ್ಯಾರಿ ಭಾಷೆ, ನಾ ಡಿಸೋಜರ್ದು ಕೊಂಕಣಿ, ನಿಸಾರ್ ಅಹಮದ್ ಅವರ ಮಾತೃಭಾಷೆ ಉರ್ದು. ಅಂದರೆ ಕೌಟುಂಬಿಕ ಭಾಷೆ ಎಂಬುದು ಖಂಡಿತಕ್ಕೂ ಕನ್ನಡದ ಕೆಲಸಗಳಿಗೆ ಅಡ್ಡಿಯಾಗುವುದಿಲ್ಲ ಅಂತ ಆ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಎರಡನೆಯದ್ದು, ಬಹುಶಃ ಹರೀಶ್ ಮಾಸ್ಟರ್ ಹತ್ರ ಇದು ಅವರಿಗೆ ಸ್ವಲ್ಪ ಹೆಚ್ಚು ಹತ್ತಿರ ಆದಂಥ ವಿಚಾರ. ಸಾಮಾನ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರಾದವರಿಗೆ ಮಾತ್ರ ಕನ್ನಡದ ಆಪ್ತತೆ, ಅವರು ಕನ್ನಡವನ್ನು ಬೋಧಿಸ್ತಾರೆ ಅಥವಾ ಅಂತಹ ವಲಯದಲ್ಲಿ ಇರ್ತಾರೆ, ಶೈಕ್ಷಣಿಕ ವಲಯದಲ್ಲಿ. ಉಳಿದ ವೃತ್ತಿಯವರಿಗೆ ಇಂತಹ ಈ ಕವನ ಬರೆಯುವುದೋ, ಪುಸ್ತಕ ಬರೆಯುವುದೋ, ಕೃತಿ ಪ್ರಕಟಣೆಯೋ ಅದು ದೂರದ ಮಾತು ಎನ್ನುವಂತಹ ಅಭಿಪ್ರಾಯ ಇದೆ. ಹಾಗಲ್ಲ. ನೇಮಿಚಂದ್ರ ಸಿವಿಲ್ ಇಂಜಿನಿಯರ್, ಕನ್ನಡದಲ್ಲಿ ಮಾಡಿರುವಂತಹ ಕೊಟ್ಟ ಕೃತಿಗಳು ಆಹಾ. ಇನ್ನು ನಾಗೇಶ್ ಹೆಗಡೆ ವಿಜ್ಞಾನಿ, ಅವರು ಕೊಟ್ಟಿರುವಂಥ ವಿಜ್ಞಾನ ಬರಹಗಳು. ಹೀಗೆ AR ಮಣಿಕಾಂತ್ ಪತ್ರಕರ್ತರು. ಒಟ್ಟು ನೆಲೆಯಲ್ಲಿ ಹಾಗೆ ನೋಡಿದರೆ UR ಅನಂತಮೂರ್ತಿ, BM ಶ್ರೀ, TP ಅಶೋಕು ಇವರೆಲ್ಲ ಇಂಗ್ಲಿಷ್ ಪ್ರೊಫೆಸರ್ಗಳು, ಕನ್ನಡದಲ್ಲಿ ಮಾಡಿರುವ ಕೆಲಸಗಳು. ಹೀಗೆ ನಾವು ಗಮನಿಸಬೇಕಾಗಿರುವುದು, ಅವರ ವೃತ್ತಿ ಕೂಡ, ಅವರ ರಂಗ ಕೂಡ ಖಂಡಿತಕ್ಕೂ ಅವರ ಆಸಕ್ತಿಗೆ ಅಡ್ಡಿಯಾಗುವುದಿಲ್ಲ. ಹಾಗಾಗಿ ನಾವು ಯಾವುದೇ ಆಸಕ್ತಿಯಿಂದ ಇದ್ದರೂ ಕೂಡ, ನಾವು ಯಾವುದೇ ರಂಗದಲ್ಲಿ ತೊಡಗಿಸಿಕೊಂಡಿದ್ರೂ ಕೂಡ, ಯಾವುದೇ ಕೌಟುಂಬಿಕ ಭಾಷೆಯನ್ನು ಇಟ್ಟುಕೊಂಡಿದ್ರೂ ಕೂಡ ಕನ್ನಡದ ಬಗೆಗಿನ ಒಲವನ್ನು ಸದಾ ಇಟ್ಟುಕೊಳ್ಬೇಕು. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ, ಶಾಲಾ ಕಾಲೇಜುಗಳಲ್ಲಿ ಐ ಡೋಂಟ್ ನೋ ಕನ್ನಡ ಅಂತ ಹೇಳೋದು ಹೆಗ್ಗಳಿಕೆ ಅಂತ ಅಂದುಕೊಂಡಿದ್ದೇವೆ ನಾವು. ಅಲ್ಲ, ಅದು ಘನತೆ ಅಲ್ಲ, ಅದೊಂದು ಮಿತಿ, ಲಿಮಿಟೇಷನ್, ಅದು ಕೊರತೆ.
ಈ ತನಕ ಈ ಮಣ್ಣಿನಲ್ಲಿದ್ದು ಕನ್ನಡವನ್ನು ಮಾತನಾಡಲಿಕ್ಕೆ ಗೊತ್ತಿಲ್ಲ ಎಂಬುದಕ್ಕೆ ನಾವು ತಮಾಷೆ ಮಾಡಬೇಕಷ್ಟೇ ಆ ವ್ಯಕ್ತಿಗೆ. ಅದು ಮೆಚ್ಚುವಂಥದ್ದಲ್ಲ, ನಾವು ಮೆಚ್ಚುತ್ತಾ ಇದ್ದೇವೆ ಅಷ್ಟೇ. ಆದರೆ ಭಾಷೆಯನ್ನು ಪ್ರೀತಿಸುವುದು ಅದು ಸಹೃದಯತೆಯಿಂದ ಮಾತ್ರ ಸಾಧ್ಯ. ಅಂತಹ ಸಹೃದಯತೆ ನಮ್ಮಲ್ಲಿ ಬರಬೇಕು. ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಕನ್ನಡದ ಬಗ್ಗೆ ತೊಡಗಿಸಿಕೊಳ್ಳುವಂತಾಗಬೇಕು. ಇವತ್ತಿನ ವಿದ್ಯಾರ್ಥಿಗಳು ಬಹುಶಃ ಒಂದು ರೀತಿಯ ಭಾಷಿಕವಾಗಿರುವ ಇಕ್ಕಟ್ಟಲ್ಲಿ ಮುಗ್ಗಟ್ಟಲ್ಲಿ ಸಿಕ್ಕಿಕೊಂಡವರು. ಅತ್ತ ಕನ್ನಡವೂ ಸರಿಯಾಗಿ ಮಾತನಾಡಲಿಕ್ಕೆ ಬರುವುದಿಲ್ಲ, ಇತ್ತ ಮಾತೃಭಾಷೆ ಅಂತೂ ಬಿಡಿ, ರೈಟ್ ಲೆಫ್ಟ್ ಮಾತ್ರ ಗೊತ್ತಾಗೋದು, ಎಡಬಲ ಅಂತ ಹೇಳಿದ್ರು ಮಕ್ಕಳಿಗೆ ಗೊತ್ತಾಗೋದಿಲ್ಲ ಯಾವುದು ಅಂತ. ಇನ್ನು ಅಡುಗೆ ಕೋಣೆಯಲ್ಲಿರುವಂಥ ಎಲ್ಲ ಸಾಮಗ್ರಿ, ಎಲ್ಲ ದವಸ ಧಾನ್ಯ, ಎಲ್ಲ ತರಕಾರಿಗಳನ್ನು ತಮ್ಮ ಮಾತೃಭಾಷೆಯಲ್ಲೇ ಹೆಸರು ಹೇಳಲಿಕ್ಕೆ ಗೊತ್ತಿಲ್ಲ, ಕನ್ನಡದಲ್ಲಿ ಬಿಡಿ, ಎಲ್ಲ ಇಂಗ್ಲೀಷಲ್ಲೇ ಗುರುತಿಸಬೇಕು. ಹಾಗೆ ಹೇಳಿದರೆ ಮಾತ್ರ ಗೊತ್ತಾಗ್ತದೆ. ಸಕ್ಕರೆ ಅಂತ ಹೇಳಿದರೆ ಗೊತ್ತಾಗೋದಿಲ್ಲ, ಶುಗರ್ ಅಂತ ಹೇಳಿದರೆ ಮಾತ್ರ ಆ ಡಬ್ಬವನ್ನು ತರ್ತದೆ ಮಗು. ಅಂದರೆ ಈ ರೀತಿಯಾಗಿ ಅತ್ತ ಕನ್ನಡವೂ ಬರುವುದಿಲ್ಲ, ಇತ್ತ ಮಾತೃಭಾಷೆಯೂ ಬರುವುದಿಲ್ಲ, ಕೊನೆಗೆ ಇಂಗ್ಲೀಷ್ ಆದರೂ ಅದೂ ಇಲ್ಲ. ನಾನೊಬ್ಬ ವಿದ್ಯಾರ್ಥಿ ಹತ್ರ ಕನ್ನಡದಲ್ಲಿ 2 ಮಾರ್ಕ್ ಬಂದಾಗ ನಾನು ಅವನ ಹತ್ರ ಕೇಳಿದೆ, ಹೇಗಪ್ಪ ಇದೇನು ಅವಸ್ಥೆ, ಕನ್ನಡದಲ್ಲಿ 2 ಮಾರ್ಕ್ ಬಂದಿದೆ ಅಲ್ಲ? ಅಲ್ಲ ಸರ್, ನಾನು ಇಂಗ್ಲೀಷ್ ಮೀಡಿಯಂ, ಆ ಕಾರಣಕ್ಕೆ ಹಾಗೆ ಆಯಿತು. ಸರಿ, ಇಂಗ್ಲೀಷಲ್ಲಿ ಎಷ್ಟು? ಇಂಗ್ಲೀಷಲ್ಲಿ 1. ಅಂದರೆ ಸ್ಥಿತಿ ಹಾಗಾಗಿ ಬಿಟ್ಟಿದೆ. ಅತ್ತ ಯಾವ ಭಾಷೆಯ ಪದವೀಧರ ಎಂದೆನಿಸಿಕೊಂಡ ಕಾಲಕ್ಕೂ ಒಂದು ಭಾಷೆಯನ್ನು ಸರಾಗವಾಗಿ ಸ್ವಚ್ಛವಾಗಿ ಮಾತನಾಡಲಿಕ್ಕೆ ಅವನಿಗೆ ಸಾಧ್ಯ ಆಗದಿದ್ದರೆ ಏನು ಪದವಿ ಬಂದು, ಏನು ಶೈಕ್ಷಣಿಕ ಅರ್ಹತೆ ಬಂದು, ಏನು ಪ್ರಯೋಜನ ಎಂಬುದು ನಾವು ಈಗ ಪ್ರಶ್ನೆ ಮಾಡಬೇಕಾಗಿರುವಂಥ ವಿಚಾರ. ಅಂತೂ ಈ ದಿನ ಕನ್ನಡ ಅಥವಾ ಕರ್ನಾಟಕ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಷ್ಟು ಕನ್ನಡ ಪರ ಆಲೋಚನೆಗಳಿಗೆ ತೊಡಗಿಸಿಕೊಳ್ಳುವಂತಾಯಿತು. ಇಂತಹ ಯುವವಾಹಿನಿ ಅಂತ ನೋಡಿ, ಯುವವಾಹಿನಿಗೆ ಅಣ್ಣ ಹೇಳಿದರು, ರಾಜ್ಯೋತ್ಸವ ಬಂದಂತಹ ಸಂಭ್ರಮ, ಬಹಳ ಅಭಿಮಾನ ಇರುವಂತಹ ಸಂಸ್ಥೆ. ಆ ಸಂಸ್ಥೆಗೆ ತಕ್ಕುದಾಗಿ ಅರ್ಹವಾಗಿಯೇ ಆ ಪ್ರಶಸ್ತಿ ಬಂದಿದೆ. ಇನ್ನು ಮುಂದಕ್ಕೆ ಟಾರ್ಗೆಟ್ ಇರೋದು ರಾಷ್ಟ್ರ ಪ್ರಶಸ್ತಿ, ಅದು ಸದ್ಯದಲ್ಲೇ ಲಭ್ಯ ಆಗಲಿಕ್ಕಿದೆ ಎಂಬುದು ನಮ್ಮ ಅಂಬೋಣ. ಹಾಗಾಗಿ ಪ್ರಯತ್ನಶೀಲತೆ ನಿರಂತರವಾಗಿ ಇದ್ದಾಗ ಇದು ಸಾಧ್ಯ ಆಯಿತು. ಜಿಲ್ಲಾ ಪ್ರಶಸ್ತಿ ಬಂದಾಗ ತೆಪ್ಪಗೆ ಕೂತಿದ್ರೆ ಈ ಕೆಲಸಗಳಾಗ್ತಿರಲಿಲ್ಲ. ಅನಂತರ ದುಪ್ಪಟ್ಟು ಮುಮ್ಮಡಿ ಎನ್ನುವ ರೀತಿಯಲ್ಲಿ ಕೆಲಸಗಳಾಗ್ತಾ ಉಂಟು, ಮತ್ತು ಅದರ ಶಿಸ್ತು ಬಹಳ ಅಚ್ಚುಕಟ್ಟು. ಹಾಗಾಗಿ ಅದು ಸಾಧ್ಯ ಆಯಿತು. ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸುವಾಗ ಕೂಡ ಆ ಸವಿ ನೆನಪು ಬಹಳ ಮುಖ್ಯವಾದದ್ದೇ. ಆ ನೆಲೆಯಲ್ಲಿ ನಾವೆಲ್ಲರೂ ಕನ್ನಡದ ಬಗೆಗೆ ಆಲೋಚನೆಯನ್ನು ಮಾಡೋಣ, ಆದಷ್ಟು ಶುದ್ಧವಾದಂತಹ ಭಾಷೆಯನ್ನು ಮಾತನಾಡುವ ಪ್ರಯತ್ನವನ್ನು ಮಾಡೋಣ, ಮತ್ತು ಮಕ್ಕಳಿಗೆ ಕನ್ನಡದ ಒಂದು ಒಡನಾಟವನ್ನು ಇಟ್ಟುಕೊಳ್ಳೋಣ. ಕೇಂದ್ರೀಯ ವಿದ್ಯಾಲಯದಲ್ಲಿ ಕಲಿತ ಮಕ್ಕಳಿಗೆ ಕನ್ನಡ ಎಂಬುದು ಭಾಷೆ ಅಲ್ಲ ಅಂತೆ. ಅಲ್ಲಿ ಒಂದು ಅಕ್ಷರ, ಅವರು ಈ ಭರತನಾಟ್ಯವೋ ಸಂಗೀತವೋ ಯಾವುದಾದ್ರೂ ಪರೀಕ್ಷೆಗೆ ಕುಳಿತುಕೊಳ್ಳುವಾಗ ಖಾಲಿ ಆ ಪರೀಕ್ಷೆಗೋಸ್ಕರ ಮಾತ್ರ ಕನ್ನಡವನ್ನು ಕಲಿತಾರೆ. ಹಾಗಾಗದಿರಲಿ, ನಮ್ಮ ನೆಲದ ಭಾಷೆಯ ಬಗ್ಗೆ ಒಂದು ಪ್ರೀತಿ ಬೇಕು, ಒಂದು ಕುತೂಹಲ ಬೇಕು, ಅದನ್ನು ಇಟ್ಟುಕೊಳ್ಬೇಕಾಗ್ತದೆ. ಆಗ ಮಾತ್ರ ಬೆಳೀಲಿಕ್ಕೆ ಸಾಧ್ಯ ಎನ್ನುವ ಮಾತಿನೊಂದಿಗೆ ಈ ದಿನ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಎಲ್ಲ ಸಂಸ್ಥೆಗಳಿಗೆ ಕೂಡ ಹೃದಯವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅಲ್ಲದೆ ಚುಟುಕು ಸಾಹಿತ್ಯ ಪರಿಷತ್ತು, ಒಂದು ಮಾತು ಕೊನೆಯದಾಗಿ ನಾನು ಹೇಳಲೇಬೇಕು, ನನ್ನ ಆರಂಭದ ದಿನಗಳಲ್ಲಿ ಸಾಹಿತ್ಯಿಕ ಚಟುವಟಿಕೆಗಳಿಗೆ ಪ್ರೇರಣೆ ಕೊಟ್ಟ ಸಂಸ್ಥೆಗಳಲ್ಲಿ ಚುಟುಕು ಸಾಹಿತ್ಯ ಪರಿಷತ್ತು ಒಂದು. ಅಲ್ಲದೆ ನನ್ನ ಬರವಣಿಗೆಯೂ ಪ್ರಾರಂಭ ಆದದ್ದು ಚುಟುಕಿನಿಂದಲೇ. ಆ ಅಭಿಮಾನವನ್ನು ಇವತ್ತು ನಾವು ಹೃದಯ ತುಂಬಿಕೊಳ್ಳುವ ಹಾಗೆ ಅದು ಕೆಲಸ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಉಲ್ಲೇಖಿಸಬೇಕು, ಇರುವರು ತರುಣರು ಸಾಮಾನ್ಯವಾಗಿ ಪರಿಷತ್ತುಗಳ ಅಧ್ಯಕ್ಷರಾಗುವುದೆಲ್ಲ ನೆರೆಗುವುದಲ್ಲಿನವರು, ಆದರೆ ಇಬ್ಬರು ತರುಣರೆಂದೆನಿಸಿಕೊಳ್ಳುವಂತಹ ಗಟ್ಟಿಗರು ಈ ಸಲ ಅದರ ನೇತೃತ್ವವನ್ನು ವಹಿಸಿದ್ದಾರೆ. ಅವರು ಬಂದ ನಂತರ ನಡೆದ ಸಮ್ಮೇಳನ ಆಗಲಿ ಚಟುವಟಿಕೆಗಳನ್ನಾಗಲಿ ನಾನು ಬಹಳ ಆಪ್ತವಾಗಿ ಗಮನಿಸಿದ್ದೇನೆ, ಮತ್ತು ಬಹಳ ಸಕ್ರಿಯರಾಗಿ. ನನಗೆ ಬಹಳ ಇಷ್ಟ ಆದದ್ದು ಏನಂತ ಹೇಳಿದರೆ, ಅದ್ದೂರಿ ಆಡಂಬರಕ್ಕಿಂತಲೂ ಮನಮುಟ್ಟುವ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಪರಿಷತ್ತು. ಅದು ಮೆಚ್ಚುವಂಥದ್ದು. ಸರಳವಾದರೂ ಒಂದು ಆತ್ಮೀಯತೆಯ ಭಾವ ಅದರ ಒಳಗೆ ಇದೆ. ಹಾಗಾಗಿ ಪರಿಷತ್ತಿನ ಕೆಲಸ ಕೂಡ ಈ ಸಂದರ್ಭದಲ್ಲಿ ಸ್ಮರಣೀಯ. ನಮ್ಮ ಈ ನಾರಾಯಣಗುರು ಸಭಾಭವನ ಇಂತಹ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ನಿರಂತರ ಆಶ್ರಯವನ್ನು ಕೊಡ್ತಾ ಇರಲಿ. ಲತೀಶಣ್ಣ, ಜೀವನಣ್ಣನವರ ನೇತೃತ್ವದ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ರಾಜ್ಯೋತ್ಸವದಲ್ಲಿ ನಡೆಯುವಂತಾಗಲಿ. ಆಗಾಗ ಇಂತಹ ಸಂಭ್ರಮದಲ್ಲಿ ಸೇರಿಕೊಳ್ಳುವಂತಹ ಸೌಭಾಗ್ಯ ನಮಗೆ ಸಂಪ್ರಾಪ್ತ ಆಗಲಿ ಎಂಬ ಸದಾಶಯದೊಂದಿಗೆ ಅವಕಾಶಕ್ಕೋಸ್ಕರ ನಮಸ್ಕಾರ, ವಂದನೆಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಚುಟುಕು ಸಾಹಿತ್ಯ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇದರ ಜಿಲ್ಲಾಧ್ಯಕ್ಷರಾಗಿರುವ, ಅದೇ ರೀತಿ ವೃತ್ತಿಯಲ್ಲಿ ವಿದ್ಯಾವರ್ಧಕ UP ಶಾಲೆ ಮೇಯ ಪದವಿಯಲ್ಲಿ ಶಿಕ್ಷಕರಾಗಿರುವ ಶ್ರೀಯುತ ಹರೀಶ್ ಸುಲಾಯ್ ಒಡ್ಡಂಬೆಟ್ಟು ಇದೀಗ ಶುಭ ಆರೈಕೆಯ ನುಡಿಗಳಿಗಾಗಿ ಮಾತಿನ ಕಟ್ಟೆಗೆ ಆಹ್ವಾನಿಸುತ್ತಿದ್ದೇವೆ. ಈಗಾಗಲೇ ಬಿಡುಗಡೆಯಾದಂತಹ ಯುವ ಸ್ಫೂರ್ತಿ ಎಂಬ ಪುಸ್ತಕದಲ್ಲಿ ತೆರೆದ ಕೂಡಲೇ
ಒಂದು ಸಾಲು ಇದೆ. ಉದಯ್ ಅಮೀನ್ ಮಟ್ಟು ಅವರು ಇದಕ್ಕೆ ಗೌರವ ಸಂಪಾದಕರಾಗಿ ಒಂದು ಮಾತು ಹೇಳಿದ್ದಾರೆ. ಬೆಂಕಿ ಹಚ್ಚುವ ಸರಳ ಕಾರ್ಯವನ್ನು ಯಾರು ಬೇಕಾದರೂ ಮಾಡಬಹುದು, ಆದರೆ ಬೆಳಕು ಹಚ್ಚುವ ಶ್ರೇಷ್ಠ ಕಾರ್ಯವು ಕೆಲವರಿಂದಷ್ಟೇ ಸಾಧ್ಯವಾಗುತ್ತದೆ. ಆ ನೆಲೆಯಲ್ಲಿ ಇಲ್ಲಿ ಯುವವಾಹಿನಿಯ ಒಂದಷ್ಟು ಯುವ ಮನಸ್ಸುಗಳಿರ್ಬೋದು, ಹಿರಿಯ ಮನಸ್ಸುಗಳಿರ್ಬೋದು, ಎಲ್ಲರೂ ಸೇರಿ ಬೆಳಕು ಹಚ್ಚುವಂತಹ ಒಂದು ಒಳ್ಳೆಯ ಕೆಲಸಕ್ಕೆ ಇಳಿದಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಹಾಗೂ ನಮ್ಮ ಚುಟುಕು ಸಾಹಿತ್ಯ ಪರಿಷತ್ತಿನ ನೆಲೆಯಲ್ಲಿ ತುಂಬು ಹೃದಯದ ಧನ್ಯವಾದವನ್ನು, ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಆ ಬೆಳಕು ಹಚ್ಚುವ ಕಾರ್ಯಕ್ಕಾಗಿ ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಈ ಮೊದಲೇ ಸಿಕ್ಕಿದೆ. ಮಾತ್ರವಲ್ಲ, ಇದೀಗ ಅವರ ಯುವವಾಹಿನಿ ಸಂಸ್ಥೆಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸಿದೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳು. ಒಂದು ಸಂಸ್ಥೆ ಸುಮಾರು 33 ಘಟಕಗಳನ್ನು ಒಳಗೊಂಡಿದೆ ಎಂಬುದೇ ಒಂದು ಅತಿಶಯ ಅಂತ ಅನಿಸ್ತದೆ. ನಾವೆಲ್ಲರೂ ಕೂಡ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡುವವರೇ, ಇಲ್ಲಿರುವಂಥ ವೇದಿಕೆಯಲ್ಲಿರುವ ಎಲ್ಲರೂ ಕೂಡ ಒಂದೊಂದು ಸಂಘಟನೆಯಲ್ಲಿ ತೊಡಗಿಸಿಕೊಂಡವರು. ಒಂದು ಸಂಘಟನೆಯನ್ನು ಮಾಡುವುದಂದರೆ ಅದು ಸುಲಭದ ಕಾರ್ಯವೇನೂ ಅಲ್ಲ. ಅದಕ್ಕೆ ಬಹಳಷ್ಟು ತೊಡಕುಗಳಿರುವ ಸಂಘಟನೆಯನ್ನು ನಮಗೆ ಕಟ್ಟಲಿಕ್ಕೆ ಬಹಳ ಸುಲಭ. ಒಂದಷ್ಟು ಜನ, ಬೆರಳೆಣಿಕೆ ಜನರು ಸಾಕು, ಒಂದು 5-6 ಜನ ಸೇರಿ ನಮಗೆ ಒಂದು ದಿನ ಮುಂಜಾನೆ ಬಂದು ಒಂದು ಒಳ್ಳೆಯ ಹೆಸರನ್ನು ಇಟ್ಟು ಒಂದು ಸಂಘವನ್ನು ಸ್ಥಾಪಿಸಬಹುದು. ಆದರೆ ಅದನ್ನು ಮುಂದಕ್ಕೆ ಕೊಂಡೊಯ್ಯುವಂತಹ ಕಾರ್ಯ ಉಂಟಲ್ಲ, ಅದು ಬಹಳ ಕಷ್ಟ. ಈಗಾಗಲೇ ಸುಮಾರು 33 ವರ್ಷ, ಎಷ್ಟು ಸರ್? 33 ವರ್ಷಗಳಿಂದ ಈ ಸಂಸ್ಥೆಯನ್ನು ಮುನ್ನಡೆಸುತ್ತಾ ಬರುತ್ತಿದ್ದಾರೆ ಎಂದರೆ ಅದರ ಒಂದು ಆ ಯುವ ಮನಸ್ಸು ನಿಜವಾಗಿಯೂ ಒಳ್ಳೆಯದಿದೆ. ಈ ಸಂಸ್ಥೆ ಇನ್ನಷ್ಟು ಬೆಳಗಲಿ. ಕೇವಲ ಒಂದು ಉದ್ದೇಶವನ್ನು ಮಾತ್ರ ಇಟ್ಟುಕೊಂಡಿಲ್ಲ, ಹಲವಾರು ಸಮಾಜಮುಖಿಯಾದಂಥ ಉದ್ದೇಶಗಳನ್ನಿಟ್ಟುಕೊಂಡು ಕಾರ್ಯದಲ್ಲಿ ತೊಡಗಿಕೊಂಡಿದೆ. ಈಗಾಗಲೇ ಪುಸ್ತಕ ಬಿಡುಗಡೆಯನ್ನು ಕೂಡ ಇಲ್ಲಿ ಈ ಯುವವಾಹಿನಿಯ ಮೂಲಕ ನಡೆಸಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಯುವ ಸಂಜೆ ಭಾವಕೂಟ ಸುಂದರವಾಗಿ ಇಲ್ಲಿ ನಡೆಯಲಿ ಎಂದು ಹಾರೈಸ್ತಾ, ನಮ್ಮನ್ನು ಕೂಡ ಈ ಯುವವಾಹಿನಿ ಜೊತೆ ಸೇರಿಸಿದ್ದಕ್ಕೆ ನಿಮಗೆ ಆಭಾರಿಯಾಗಿದ್ದೇವೆ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತಿದ್ದೇನೆ. ಅಧ್ಯಕ್ಷರಾಗಿರುವ ಪಾದರಸದ ವ್ಯಕ್ತಿತ್ವದ ಶ್ರೀಯುತ ಕಾವಿ ಕೃಷ್ಣದಾಸ್ ನಮ್ಮ ಜೊತೆಗಿದ್ದಾರೆ. ಇದೀಗ ಅವರಿಂದ ಶುಭ ಹಾರೈಕೆಯ 2 ನುಡಿಗಳು. ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೋಡಿ ನನಗೆ ಬಹಳಷ್ಟು ಆನಂದವಾಗಿದೆ. ದೀಪ ಹಚ್ಚುವ ಕೆಲಸ ಬಹಳಷ್ಟು ಜನ ಮಾಡುವುದೇ ಇಲ್ಲ, ಬೆಂಕಿ ಹಚ್ಚುವ ಕೆಲಸವನ್ನೇ ಮಾಡ್ತಾರೆ. ಆದರೆ ದೀಪ ಹಚ್ಚುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀರಿ. ಒಂದು ಸಲಕ್ಕೆ ನನಗೆ ದೀಪಾವಳಿ ಅಂತಲೇ ಅನಿಸ್ಬಿಟ್ಟಿತ್ತು. ಕನ್ನಡ ರಾಜ್ಯೋತ್ಸವವೇ ಉದ್ಘಾಟಕರು ಹೇಳಿದರು, ಇವತ್ತು ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವ ಅಂತ. ನಾನು ಪ್ರಜಾವಾಣಿಯ ಒಂದು 50 ವರ್ಷಗಳ ಒಂದು ದಾಖಲೆ ಇರ್ತದೆ, ಅದನ್ನು ಪರಿಶೀಲಿಸಿದಾಗ ಅದು ಕನ್ನಡ ರಾಜ್ಯೋತ್ಸವ ಅಂತಲೇ ಇದೆ. ಹಾಗಾಗಿ ಅದರ ಒಂದು ಪೂರ್ಣ ಪ್ರಮಾಣದ ನಿರ್ಧಾರ ಬರುವ ತನಕ ನಾನು ಅದನ್ನು ಕನ್ನಡ ರಾಜ್ಯೋತ್ಸವ ಅಂತಲೇ ಭಾವಿಸ್ತೇನೆ. ಚುಟುಕು ಸಾಹಿತ್ಯ ಪರಿಷತ್ತು ಉಳ್ಳಾಲ ಘಟಕ, ಯುವವಾಹಿನಿ, ಬೆಳ್ಳವ ಸೇವಾ ಸಮಾಜ ಟ್ರಸ್ಟ್, ನಾರಾಯಣಗುರು ಧರ್ಮ ಶಿಕ್ಷಣ ಕೇಂದ್ರ, ಕೊಲ್ಯ, ನಿಮ್ಮೆಲ್ಲರ ಕಾರ್ಯ ಸ್ತುತ್ಯಾರ್ಹವಾದದ್ದು. ಇವತ್ತು ನಾವು ಯಾರಿಗಾದರೂ ಸ್ಫೂರ್ತಿಯಾಗಿ ಬದುಕುವುದೇ ಸಾಧನೆ. ನಾವೇನು ದೊಡ್ಡ ಸಾಧನೆಯನ್ನು ಮಾಡಿದವರಲ್ಲ. ಇಂದು ಬಿಡುಗಡೆಯಾಗಿರುವಂತಹ ಯುವ ಸ್ಫೂರ್ತಿ ಕೃತಿಯ 50 ಪ್ರತಿಗಳನ್ನು ಈ ಮೂಲಕ ಇವತ್ತು ನಾನು ಖರೀದಿಸ್ತಾ ಇದ್ದೇನೆ. ಚುಟುಕು ಸಾಹಿತ್ಯ ಪರಿಷತ್ನ ಪರವಾಗಿ ಧನ್ಯವಾದಗಳು. ಗಳನ್ನು ಖರೀದಿಸಲು ಸಹಕಾರ ನೀಡಿದ ಶ್ರೀಯುತ ಕಾವಿ ಕೃಷ್ಣದಾಸ್ ಇವರಿಗೆ ಮತ್ತೊಮ್ಮೆ ವಂದನೆಗಳು. ಆತ್ಮೀಯ ಬಂಧುಗಳೇ, ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ ಇದರ ಪ್ರತಿಯೊಂದು ಕಾರ್ಯಗಳಿಗೂ ಬೆನ್ನೆಲುಬಾಗಿ ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದವರು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ಇಲ್ಲಿನ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು. ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರದ ಅಧ್ಯಕ್ಷರಾದ ಶ್ರೀಯುತ ವೇಣುಗೋಪಾಲ್ ಕೊಲ್ಯ ಅವರು ಈ ಹೊತ್ತಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಆದರೆ ಮೌನದಲ್ಲಿ ತಮ್ಮ ಶುಭ ಹಾರೈಕೆಯನ್ನು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಯುವ ಸಂಜೆ ಭಾವಕೂಟಕ್ಕೆ
ಶುಭ ಹಾರೈಕೆಯನ್ನು ಸಲ್ಲಿಸಿದ್ದಾರೆ. ಅವರಿಗೂ ಈ ಹೊತ್ತಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ ನಡೆಯಲಿದೆ. ಅದಕ್ಕಿಂತ ಮುಂಚಿತವಾಗಿ ಅತಿಥಿಗಳಿಗೆ ಸ್ಮರಣಿಕೆ ನೀಡುವ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆಗೈದ ಡಾಕ್ಟರ್ ಅರುಣ್ ಉಳ್ಳಾಲ್ ಉಪನ್ಯಾಸಕರು. ಇವರಿಗೆ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಅಧ್ಯಕ್ಷರಾದ ಶ್ರೀಯುತ ಸುಂದರ್ ಸುವರ್ಣ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಅದೇ ರೀತಿ ಇಂದಿನ ನಮ್ಮ ಈ ಸಭಾ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರು ಚುಟುಕು ಸಾಹಿತ್ಯ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇದರ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಹರೀಶ್ ಹುಲಾಯ್ ಒಡ್ಡಂಬೆಟ್ಟು ಇದ್ದಾರೆ. ಅವರಿಗೂ ನೆನಪಿನ ಕಾಣಿಕೆಯನ್ನು ನೀಡಿದ್ದಾರೆ. ಅದೇ ರೀತಿ ಶ್ರೀಯುತ ಕಾವ್ಯ ಕೃಷ್ಣದಾಸ್ ಅಧ್ಯಕ್ಷರು ಮಂಗಳೂರು ಚುಟುಕು ಸಾಹಿತ್ಯ ಪರಿಷತ್ತು ಇವರಿಗೂ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಿದ್ದಾರೆ. ಅದೇ ರೀತಿ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ಅಧ್ಯಕ್ಷರಾದ ಶ್ರೀಯುತ ವೇಣುಗೋಪಾಲ್ ಕೊಲ್ಯ ಇವರಿಗೂ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಿದ್ದಾರೆ. ಆತ್ಮೀಯ ಬಂಧುಗಳೇ, ಈ ಸಭಾ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ ಯುವವಾಹಿನಿ ರಿಜಿಸ್ಟರ್ ಸಾಹಿತ್ಯ ನಿರ್ದೇಶಕರಾದ ಕುಮಾರಿ ಅನ್ವಿತಾ ಇವರಿಂದ. ಓಂ ಶ್ರೀ ಗುರುಭ್ಯೋ ನಮಃ. 67ನೇ ಕನ್ನಡ ರಾಜ್ಯೋತ್ಸವ ಕೂಟ ಭಾವಲಹರಿ ಕವಿಕಾವ್ಯ ಗಾಯನಗಳ ರಸದೌತಣ ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಅರುಣ್ ಉಳ್ಳಾಲ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಸ್ಪರ್ಶಿ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಾದ ಶ್ರೀ ವೇಣುಗೋಪಾಲ್ ಕೊಲ್ಯ ಅಧ್ಯಕ್ಷರು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಶ್ರೀ ಹರೀಶ್ ಸುಲಾಯ ಒಡ್ಡಂಬೆಟ್ಟು ಜಿಲ್ಲಾಧ್ಯಕ್ಷರು ಚುಟುಕು ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಮನದಾಳದ ಧನ್ಯವಾದಗಳು. ಕಾವಿ ಕೃಷ್ಣದಾಸ್ ಅಧ್ಯಕ್ಷರು ಚುಟುಕು ಸಾಹಿತ್ಯ ಪರಿಷತ್ ಮಂಗಳೂರು ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಶ್ರೀ ಸುಂದರ್ ಸುವರ್ಣ ಅಧ್ಯಕ್ಷರು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಇವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಸಭಾ ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆಯನ್ನು ಮುಗಿಸುತ್ತಾ ತಾವೆಲ್ಲರೂ ಕಾತರದಿಂದ ಕಾಯುತ್ತಿರುವ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದ.